ಕಬಕದಲ್ಲಿ ಸ್ವಾತಂತ್ರ್ಯೋತ್ಸವದಂದು ನಡೆದ ಘಟನೆಯ ಹಿನ್ನೆಲೆಯಲ್ಲಿ ಕೋವಿಡ್-19 ಉಲ್ಲಂಘನೆ ಮಾಡಿ ಪಕ್ಷ ಸಂಘಟನೆಗಳು ನಡೆಸಿದ ಪ್ರತಿಭಟನೆಯನ್ನ ತಾಲೂಕು ಜೆಡಿಎಸ್ ಖಂಡಿಸುತ್ತದೆ ಎಂದು ಜೆಡಿಎಸ್ ಕ್ಷೇತ್ರಾಧ್ಯಕ್ಷ ಅಶ್ರಫ್ ಕಲ್ಲೇಕ ಹೇಳಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸಮಾಜದಲ್ಲಿ ಶಾಂತಿ ಕದಡುವ ಪ್ರಯತ್ನಗಳು ಪುತ್ತೂರಿನ ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ನಡೆಯುವ ಹುನ್ನಾರ ಇದಾಗಿದೆ. ಪ್ರತಿಭಟನೆಯ ಕುರಿತು ಪುತ್ತೂರು ಸಹಾಯಕ ಆಯುಕ್ತರು ಕೋವಿಡ್-19 ಉಲ್ಲಂಘನೆ ಮಾಡಿ ಪ್ರತಿಭಟನೆ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿಕೆಗಳನ್ನು ನೀಡಿದ್ದು, ಕೋವಿಡ್ ವೀಕೆಂಡ್ ಕರ್ಫ್ಯೂ ಯಾರಿಗೆ, ವರ್ತಕರಿಗ ಅಥವಾ ಜನಸಾಮಾನ್ಯರಿಗ ಎಂದು ಅವರು ಪ್ರಶ್ನಿಸಿದರು. 75ನೇ ಸ್ವಾತಂತ್ರ್ಯ ದಿನದಂದು ಕಬಕದಲ್ಲಿ ನಡೆದ ಘಟನೆಯನ್ನು ಬಳಿಕ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿ ನಡೆಸಿದ ಪ್ರತಿಭಟನೆ ಮತ್ತು ರ್ಯಾಲಿಯನ್ನು ಪುತ್ತೂರು ತಾಲೂಕು ಜೆಡಿಎಸ್ ಕಠಿಣ ಶಬ್ದದಿಂದ ಖಂಡಿಸುತ್ತದೆ. ಕೋಮು ಸೂಕ್ಷ್ಮ ಪ್ರದೇಶವಾದ ಪುತ್ತೂರಿನಲ್ಲಿ ಇತ್ತೀಚಿನ ವರ್ಷಗಳಿಂದ ಶಾಂತಿಯುತವಾಗಿ ಇದ್ದು, ಕೆಲವು ಪಕ್ಷದವರು ಮತ್ತು ಸಂಘಟನೆಯವರು ಶಾಂತಿ ಕದಡಲು ಪ್ರಯತ್ನ ಮಾಡುತ್ತಿರುವುದು ಪುತ್ತೂರಿನ ಪ್ರಜ್ಞಾವಂತ ಜನರು ಮತ್ತು ಜೆಡಿಎಸ್ ಪಕ್ಷ ಅದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ. ಪುತ್ತೂರಿನ ಸಹಾಯಕ ಕಮಿಷನರು ಘಟನೆ ನಡೆದ ತಕ್ಷಣ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಯಾವುದೇ ಪ್ರತಿಭಟನೆ ಮತ್ತು ರ್ಯಾಲಿಗೆ ಅವಕಾಶವಿಲ್ಲ ಎಂಬ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆ ಕಬಕದಲ್ಲಿ ಇರಬೇಕಾದಂಥ ರಥ ಪುತ್ತೂರು ನಗರಕ್ಕೆ ಬರ್ತಾ ಇದೆ. ಬಸ್ ಸ್ಟ್ಯಾಂಡ್ನಲ್ಲಿ ಅಲ್ಲಿ ಒಂದು ಪ್ರತಿಭಟನಾ ಸಭೆ ಕೂಡ ನಡೆಯುತ್ತಾ ಇದೆ. ಅದಾದ ಬಳಿಕ ಮರುದಿವಸ ಕಬಕದಲ್ಲಿ ಪ್ರತಿಭಟನೆ ನಡೆಯುತ್ತಾ ಇದೆ. 15 ತಾರೀಕಿಗೆ ಮತ್ತೊಂದು ರಥಯಾತ್ರೆ ಪುತ್ತೂರಿನಿಂದ ಕಬಕದವರೆಗೆ ಸುಮಾರು 1,000ಕ್ಕಿಂತಲೂ ಮಿಗಿಲಾಗಿ ಅಲ್ಲಿ ಪ್ರತಿಭಟನೆ ಮತ್ತು ಸಭೆಯನ್ನು ಸೇರುತ್ತಾರೆ. ಮರುದಿವಸ 18ನೇ ತಾರೀಕಿಗೆ ಮತ್ತೊಂದು ಪಕ್ಷದವರು ದರ್ಬೆ ಸರ್ಕಲ್ನಲ್ಲಿ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿ ಪ್ರತಿಭಟನೆ ಮಾಡುತ್ತಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ನಗರ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ವಿಕ್ಟರ್ ಗೋನ್ಸಾಲ್ವಿಸ್, ಐಸಿ ಕೈಲಾಶ್ ಉಪಸ್ಥಿತರಿದ್ದರು.